ಪ್ರಚೋದನಕಾರಿ ಭಾಷಣ ಆರೋಪ ಹಿನ್ನೆಲೆ ಬಿಜೆಪಿ ಮುಖಂಡ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಿರುದ್ಧ ಶಿವಮೊಗ್ಗದ ಜಯನಗರ ಠಾಣೆ ಪೊಲೀಸರಿಂದ ಸುಮೋಟೋ ಪ್ರಕರಣ ದಾಖಲಾಗಿದೆ. ಶಿವಮೊಗ್ಗದ ಮಥುರಾ ಪ್ಯಾರಡೈಸ್ ಹೋಟೆಲ್ ಎದುರು ಗುರುವಾರ ರಾಗಿಗುಡ್ಡ ಗಲಭೆ ಖಂಡಿಸಿ ಜಿಲ್ಲಾ ಬಿಜೆಪಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಸಭೆಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕೋಮು ಸೌಹಾರ್ದಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಪ್ರಚೋದನಕಾರಿ ಭಾಷಣದ ಮೂಲಕ ಕೋಮು ಭಾವನೆ ಕೆರಳಿಸಿದ್ದಾರೆ ಎಂಬ ಆರೋಪ ಹಿನ್ನೆಲೆ ಈಶ್ವರಪ್ಪ ವಿರುದ್ಧ ಐಪಿಸಿ ಸೆಕ್ಷನ್ 150A ಮತ್ತು 504 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ನಾವು ಲಾಂಗು ಮಚ್ಚು ಹಿಡ್ಕೊಂಡು ಮುಸಲ್ಮಾನ್ ಬೀದಿಗಳಿಗೆ ಹೋಗಿದ್ರೆ ಮಾರಿ ಜಾತ್ರೆಯಲ್ಲಿ ಕುರಿ ಕಡ್ದಂಗೆ ಕಡ್ದಾಕ್ಬಿಡ್ತಿದ್ವಿ. ಆ ಬದುಕು ನಾವು ಮಾಡಲಿಲ್ಲ. ಇವತ್ತಿಲ್ಲ ನಾಳೆ ನಿಮ್ಮ ಬಾಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇವತ್ತು ಬರ್ತಾ ಇದೆಯಲ್ಲ, ಅದನ್ನ ತೆಗೆದಾಕಿ ಹಿಂದೂಸ್ತಾನ್ ಜಿಂದಾಬಾದ್ ಅನ್ನಂತ ಪದವನ್ನ ನಾವು ತರ್ತೀವಿ ಅನ್ನಂತ ನಂಬಿಕೆ ನಮಗಿದೆ. ಇನ್ನು ಬಂದಿದೆ ನಮ್ಮ ಹರ್ಷನ್ ರೂಪದಲ್ಲಿ ಯಾವನ್ನಾರು ಹಿಂದೂ ಕಾರ್ಯಕರ್ತನ ಮುಟ್ಟಿದ್ರೆ ಅದೇ ಆಯುಧದಿಂದ ಉತ್ತರನ ಕೊಡಕ್ ಆ 8 ಮನೆಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಹೊಡೆದು ಬರ್ತಿರಲ್ಲ ಮುಸಲ್ಮಾನ್ ಗೂಂಡಾಗಳೇ, ನಿಮ್ಮನ್ನು ಗಂಡಸರು ಅಂತ ಕರಿಬೇಕಾ? ನೀವು ಮುಸಲ್ಮಾನರಿಗೆ ರಕ್ಷಣೆ ಸಿದ್ದರಾಮಯ್ಯ ಕೊಡ್ತಾರೆ, ಅವ್ರ ಏಜೆಂಟ್ SPDC ಕೊಡ್ತಾರೆ ಅನ್ನಂತ ನಂಬಿಕೆ